ಪುತ್ತೂರು ಬಸ್ ನಿಲ್ದಾಣ ಬಳಿ ಕಿತ್ತು ಹೋದ ನಗರಸಭೆ ರಸ್ತೆ. ಹೌದು, ಪುತ್ತೂರು ನಗರಸಭೆ ವ್ಯಾಪ್ತಿಯ ಬಸ್ ನಿಲ್ದಾಣ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಒಂದು ಐತಿಹಾಸಿಕ ಸ್ಥಳ. ಸ್ವಾತಂತ್ರ್ಯ ಪೂರ್ವ ಮಹಾತ್ಮ ಗಾಂಧೀಜಿ ಪುತ್ತೂರಿಗೆ ಭೇಟಿ ನೀಡಿದಾಗ ಸಾರ್ವಜನಿಕ ಭಾಷಣ ಮಾಡಿದ ಸ್ಥಳ ಗಾಂಧಿ ಕಟ್ಟೆಯನ್ನು ಇಂದಿಗೂ ಸಂರಕ್ಷಿಸಲಾಗಿದೆ. ಈ ಗಾಂಧಿ ಕಟ್ಟೆಯಲ್ಲಿರುವ ಅಶ್ವತ್ಥ ಮರದಲ್ಲಿ ಹೊರ ಊರು ದೇಶಗಳಿಂದ ವಲಸೆ ಬಂದು ಹೋಗುವ ಕೊಕ್ಕರೆ ಪಕ್ಷಿಗಳು ರಾತ್ರಿ ಹೊತ್ತು ಅರಳಿ ಮರದಲ್ಲಿ ಆಶ್ರಯ ಪಡೆಯುತ್ತಾ ಹಿಕ್ಕಿಗಳನ್ನು ಬೀಳಿಸಿ ಅಡಿಯಲ್ಲಿದ್ದ ರಸ್ತೆ ಸದಾ ಹದಗೆಡುತ್ತಿದೆ. ಪುತ್ತೂರಿನ ಬಸ್ ನಿಲ್ದಾಣ ಒಂದು ಐತಿಹಾಸಿಕ ಸ್ಥಳ. ಪುತ್ತೂರು ಬಸ್ ನಿಲ್ದಾಣದ ಎದುರುಗಡೆ ಒಂದು ಗಾಂಧಿ ಕಟ್ಟೆ ಅನ್ನೋದಿದೆ. ಈ ಅರಳಿ ಮರದ ಕೆಳಗಡೆ ಗಾಂಧೀಜಿಯವರು ಅಂದಿನ ಕಾಲದಲ್ಲಿ ಬಂದು ಪುತ್ತೂರಿನ ಜನತೆಗೆ ಭೇಟಿ ಕೊಟ್ಟು ಭಾಷಣವನ್ನ ಮಾಡಿದಂತ ಜಾಗ. ಈ ಜಾಗದ ಕೆಳಗೆ ರಸ್ತೆಯನ್ನು ನೋಡಿದ್ರೆ ಬಹಳ ವ್ಯತ್ಯ ಆಗ್ತದೆ. ಹೊಂಡ ಬಿದ್ದ ರಸ್ತೆಯನ್ನು ಅಪರೂಪಕ್ಕೊಮ್ಮೆ ನಗರಸಭೆ ದುರಸ್ತಿ ಮಾಡುತ್ತಿರುತ್ತದೆ. ಕಳೆದ ವರ್ಷದ ಆದಿಯಲ್ಲಿ ದುರಸ್ತಿ ಕಂಡ ರಸ್ತೆ ಮಳೆಗಾಲ ಪೂರ್ವದಲ್ಲೇ ಹದಗೆಟ್ಟರೂ ಮತ್ತೆ ನಗರಸಭೆ ದುರಸ್ತಿಗೆ ಮುಂದಾಗಿಲ್ಲ. ಹಿಂದಿನ ಶಾಸಕ ಆಡಳಿತದಲ್ಲಿದ್ದ ನಗರಸಭೆ ಚುನಾಯಿತ ಮಂಡಳಿ ತೆಪ್ಪಗೆ ಕಾಲ ಕಳೆದಿದೆ. ಇದೀಗ ನೂತನ ಶಾಸಕರ ಆಗಮನವಾದರೂ ನಗರಸಭೆ ಇತ್ತ ಗಮನ ಹರಿಸಿಲ್ಲ. ನಗರಸಭೆಯವರು ಈ ಬಗ್ಗೆ ಒಂದಷ್ಟು ಕಾಳಜಿ ವಹಿಸುವುದಿಲ್ಲ. ಈ ಮರದಲ್ಲಿ ಕೂತ್ಕೊಳ್ಳುವಂತಹ ಹಕ್ಕಿಗಳ ಹಿಕ್ಕೆಯಿಂದಾಗಿ ರಸ್ತೆ ಆಗಾಗ ಕೆಟ್ಟು ಹೋಗ್ತದೆ. ಈ ಬಗ್ಗೆ ದುರಸ್ತಿ ಮಾಡಬೇಕು ಅಂತ ನಾವು ಆಗಾಗ ಆಗ್ರಹ ಮಾಡಿದ್ರೆ ಜನಪ್ರತಿನಿಧಿಗಳಿಗೂ ಕಾಳಜಿ ಇಲ್ಲ. ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಪ್ರತಿನಿತ್ಯ ಇಲ್ಲಿಂದ ಹಾದು ಹೋಗ್ತಾರೆ. ದಿನನಿತ್ಯ ಓಡಾಡುವ ರಾಜ್ಯ ರಸ್ತೆಯಲ್ಲಿ ಊರ ಪರ ಊರವರು ಕಿತ್ತು ಹೋದ ರಸ್ತೆಯಲ್ಲಿನ ಪರದಾಟ ಅನುಭವಿಸಿ ಹಿಡಿಶಾಪ ಇಡುತ್ತಿದ್ದಾರೆಂದು ನಿನ್ನೆ ಪುತ್ತೂರಿನಲ್ಲಿ ಜನಸಂಪರ್ಕ ಸಭೆ ಆಯೋಜಿಸಿದ್ದ ಜಿಲ್ಲಾ ಲೋಕಾಯುಕ್ತರಿಗೆ ದೂರು ನೀಡಿದ್ದಾರೆ. ಕೂಡಲೇ ಎಚ್ಚೆತ್ತ ಲೋಕಾಯುಕ್ತ ಅಧಿಕಾರಿ ನಗರಸಭೆ ಆಯುಕ್ತರು ಸಭೆಗೆ ಗೈರಾಗಿರುವ ಬಗ್ಗೆ ತರಾಟೆಗೆ ತೆಗೆದುಕೊಂಡದ್ದಲ್ಲದೆ ಕಿತ್ತು ಹೋದ ರಸ್ತೆಗೆ ಪರಿಹಾರ ಏನೆಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಈಗಾಗಲೇ ಕಿತ್ತು ಹೋದ ರಸ್ತೆಗೆ 7 ಲಕ್ಷ ವೆಚ್ಚದ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ ಮುಂದಿನ ವಾರದಿಂದಲೇ ಆರಂಭಿಸುವುದಾಗಿ ಭರವಸೆ ನೀಡಿದ್ದಾರೆ. ಪದೇ ಪದೇ ಕಿತ್ತು ಹೋಗುತ್ತಿರುವ ರಸ್ತೆಗೆ ಇಂಟರ್ಲಾಕ್ ಪರಿಹಾರವಲ್ಲ. ಅಲ್ಲಿರುವ ಅಶ್ವತ್ಥ ಮರದ ಮೇಲಿನ ಹಕ್ಕಿಗಳ ಹಿಕ್ಕೆಯಿಂದಾಗಿ ಮತ್ತು ಮಳೆ ನೀರಿನಿಂದಾಗಿ ರಸ್ತೆ ಹದಗೆಡುತ್ತಿದ್ದು ಕಾಂಕ್ರೀಟ್ ರಸ್ತೆಯೇ ಪರಿಹಾರ ಎಂದು ಸಾಮಾಜಿಕ ಕಾರ್ಯಕರ್ತ ಸುದರ್ಶನ್ ಪುತ್ತೂರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗುಳಿಗಳು ದುರಸ್ತಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. ಬೇರೆ ಬೇರೆ ನೆಪವನ್ನ ಹೊಡ್ತಾ ಇದ್ದಾರೆ. ನಾವು ಕಳೆದ ನಿನ್ನೆಯ ದಿನ ಲೋಕಾಯುಕ್ತರು ಪುತ್ತೂರಿಗೆ ಭೇಟಿ ನೀಡಿದಾಗ ಈ ಬಗ್ಗೆ ನಾವು ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದೆವು. ಆಗ ಅವರು ಕೂಡಲೇ ನಗರಸಭೆ ಆಯುಕ್ತರಿಗೆ ಫೋನ್ ಮಾಡಿ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ, ನಾವು ಈಗ ಸ್ಪಾಟ್ ಅನ್ನ ವಿಸಿಟ್ ಮಾಡಿ ಬಂದಿದ್ದೇವೆ, ಆ ಕಡೆ ನೋಡಿ ಬಂದಿದ್ದೇವೆ, ಅದರಿಂದ ಇದನ್ನು ಕೂಡಲೇ ದುರಸ್ತಿ ಮಾಡಬೇಕು, ಜನರಿಗೆ ತುಂಬಾ ಸಂಚಾರಕ್ಕೆ ತೊಂದರೆ ಆಗ್ತದೆ, ವಾಹನ ಸಂಚಾರಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಅವರನ್ನ ಸ್ವಲ್ಪ ತರಾಟೆಗೆ ತಗೊಂಡಿದ್ದಾರೆ. ಹಾಗಾಗಿ ಅವರು ಈಗೇನೋ ಅದಕ್ಕೆ ಇಂಟರ್ಲಾಕ್ ಹಾಕುವಂತ ಒಂದು ಯೋಜನೆ ಇದೆ, ನಾವು ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಅದಕ್ಕೋಸ್ಕರ ಹೇಳಿದ್ದೇವೆ ಎಂತಂದ್ರೆ ಇಂಟರ್ಲಾಕ್ ಹಾಕಿದ್ರೆ ಈ ರಸ್ತೆ ಸರಿ ಆಗ್ಲಿಕ್ಕಿಲ್ಲ, ಅದರಿಂದ ಇಲ್ಲಿ ಒಂದು ಕಾಂಕ್ರೀಟ್ ರೋಡ್ ಅನ್ನ ಮಾಡಬೇಕು, ಇಲ್ಲದಿದ್ರೆ ಆಗಾಗ ರಸ್ತೆ ದುರಸ್ತಿ ಆಗ್ತದೆ ಮತ್ತು ಕೆಟ್ಟು ಹೋಗ್ತದೆ ಅಂತ ಹೇಳಿದ್ದೇವೆ. ಹಾಗೆ ಈಗ ಮುಂದಿನ ವಾರದಿಂದಲೇ ಕೆಲಸ ಆರಂಭ ಮಾಡ್ತೇವೆ ಅಂತೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಾದು ನೋಡ್ಬೇಕು ಇದನ್ನು.